ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿದ ಕೋಟೆಕಾರ್ ಪಟ್ಟಣ ಪಂಚಾಯತದ 7ನೇ ವಾರ್ಡ್ ಸುಳ್ಳೆಂಜೀರಿಗೆ ಪೋಪಿನ ಸಾದಿಗ್ ಸ್ಥಳೀಯ ಸದಸ್ಯರು ಉದಯಕುಮಾರ್ ಶೆಟ್ಟಿ ಸೊಲ್ಲೆಂಜೀರ್ ಇಂಬೆರನ ಅನುದಾನಡು ತಾದಿ ಕಾಂಕ್ರೀಟೀಕರಣ ಬೇಲೆ ಆದಿತ್ತದು ಇಂದೆತ್ತ ಉದಿಪನ ಲೇಸು ಶುಕ್ರವಾರ ಕಾಂಡ ನಡೆತಂಡು. ಕೋಟೆಕಾರು ಪಟ್ಟಣ ಪಂಚಾಯತದ 7ನೇ ವಾರ್ಡ್ ಸುಳ್ಳೆಂಜೀರು ಭಾಗಡು ಈ ಭಾಗದ ಜನಗಳೊಂಜಿ ಬೇಡಿಕೆ ಬಾರಿ ವರ್ಷದ ಮಾರ್ಗಗೊಂಜಿ ಸುಸಜ್ಜಿತವಾಯಿನ ಪುರ್ಲಗಂಟದ ಮಾರ್ಗ ಆವಡು ಆ ಮಾರ್ಗಗೊಂಜಿ ಕಾಂಕ್ರೀಟ್ ಆವಡು ಅಂಚಾದ ಕರಿನ ಕೆಲವು ದಿನ ತುಂಬು ಈ ಮಾರ್ಗಗೂ ಕಾಂಕ್ರೀಟೀಕರಣದ ಶಂಕುಸ್ಥಾಪನೆ ಮಂತದ್ದು ಇನಿಕ ಆ ಮಾರ್ಗದ ಕಾಂಕ್ರೀಟೀಕರಣ ಪೂರ್ಣ ಆತಂಡೆ. ಸುಳ್ಳೆಂಜೀರಿ ಗುತ್ತದ ಈ ಭಾಗದ ದೈವದೇವರನ್ನು ಸುರುಕಾದ ಪ್ರಾರ್ಥನೆ ಮಂತೊಂದು ಇನಿ ಮಂತಿನಂಚಿನ ಈ ಮಾರ್ಗದ ಉದ್ಘಾಟನಾ ಕಾರ್ಯಕ್ರಮಡು ನಮ್ಮ ಮಾತಿರಲಿಲ್ಲ. ಕಾಂಕ್ರೀಟೀಕರಣ ಆಯ್ನ ಸೊಳ್ಳೆಂಜೀರ್ ಸಂಪರ್ಕ ಸಾಧ್ಯನು ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ರಿಬ್ಬನ್ ಅರಲ್ಪಾದು ಉದಿಪನ ಮಲ್ತೇರು. ಕರಿ ಮರಿಯಲಡು ತಂಕುಲು ಬಣ್ಣಗ ಈ ತಾದಿಡು ನಡಪರೆ ಆವಂದಿನ ಪರಿಸ್ಥಿತಿ ಇತ್ತು. ಇಂದನ್ನು ಸರಿ ಮನ್ಪಾದು ಕೊರಡು ಪಂಡದು ಜನಕುಲ್ನ ದಿಂಜ ದಿನದ ಬೇಡಿಕೆಲ ಇತ್ತು. ಈ ಭಾಗದ ಸ್ಥಳೀಯ ಸದಸ್ಯರು ಉದಯಕುಮಾರ್ ಶೆಟ್ರು ಮುತುವರ್ಜಿ ವಹಿಸಿದು ತನ್ನ ಅನುದಾನಡು ಈ ತಾದಿದ ಕಾಂಕ್ರೀಟೀಕರಣ ಬೇಲಿನ ಮನ್ಪಾದೇರು ಪಂಡದು ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ತೆರಿಪಾಯರು. ಗ್ರಾಮದ ದೈವದೇವರಿನ ಸ್ಮರಣೆ ಮಲ್ತೊಂದು ಈ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿದ 7ನೇ ವಾರ್ಡ್ ಸುಳ್ಳೆಂಜೀರು ಈ ಒಂಜಿ ರಸ್ತೆದ ಇನಿ ಕಾಂಕ್ರೀಟೀಕರಣ ಆದಿ ಇನಿ ಉದ್ಘಾಟನೆ ಆತಂಡು ಸುರುಕಾದ ಉದ್ಘಾಟನೆಗೆ ಮುಲ್ಪ ಬತ್ತಿನಂಚಿತ್ತನ ಪಕ್ಷದ ಬೇತೆ ಬೇತೆ ಜವಾಬ್ದಾರಿ ಇತ್ತನಕ್ಲೆಗೆ ಅಂಚನೆ ಈ ಭಾಗದ ಸ್ಥಳೀಯರಿಗೆ ಮಾತೆರೆಗ್ಲ ಸ್ವಾಗತ ಮಲ್ತೊಂದು ಮಸ್ತ್ ವರ್ಷದ್ದು ಬೊಕ್ಕದ ಒಂಜಿ ಬೇಡಿಕೆ ಇತ್ತಂಡು ಕರಿನ ಬರ್ಸದ ಟೈಮುಡು ಎಂಕ್ಲ ಈ ಭಾಗಕ್ಕೆ ಬತ್ತದ ಉಪ್ಪುನಾಗ ಮುಲ್ಪ ಒಂಜಿ ಈ ರಸ್ತೆಡು ಒಂಜಿ ಪೋಯರ ಆವಂದಿನ ಅಂಚಿತ್ತನ ಒಂಜಿ ಸ್ಥಿತಿ ಇತ್ತಂಡು ಅಂಚ ಈ ಭಾಗದ ಕೌನ್ಸಿಲರ್ ಆರ್ನ ಅನುದಾನಡು ಒಂಜಿ ವಾರ್ಡ್ಗೆ ಒಂಜಿ ಅನುದಾನ ದೀನೇನು ಈ ಜನಕಲ್ನ ಬೇಡಿಕೆಗೆ ಸ್ಪಂದನೆ ಕೊರ್ದು ಈ ಭಾಗಕ್ಕೆ ನೇನು ರಸ್ತೆನ ಒಂಜಿ ಕಾಂಕ್ರೀಟೀಕರಣ ಮಲ್ತದೇರು ವಿಶೇಷವಾದ ಆರೆಗ್ಲ ಒಂಜಿ ನಮ್ಮ ಅಭಿನಂದನೆ ಪನೋಡು. ಅಂಚನೆ ಈ ನಮ್ಮ ಈ 7ನೇ ವಾರ್ಡ್ ಸಾಧಾರಣ ಅಭಿವೃದ್ಧಿ ಕೆಲಸಲು ಪೂರಲ ಆತಂಡು ನಮ್ಮ ನೆಕ್ಕು ದುಂಬುಲ ಮಸ್ತ್ ರಸ್ತೆನು ಪೂರ ಉದ್ಘಾಟನೆ ಮಲ್ತದ ನಾನಾತ್ ಒಂಚೂರು ಬೇಲೆ ಪೂರ ಅರ್ನ ವಾರ್ಡ್ ಅಂತೆ ಕಮ್ಮಿ ದಯಪಂಡ ಆರ ಅಧ್ಯಕ್ಷ ಆದಿತ್ಯರು ಮೂಜಿ ಬಾರಿ ಯಾರು ಈ ವಾರ್ಡ್ದನೆ ಕೌನ್ಸಿಲರ್ ಆಯ್ನ ಹಿಡ್ದು ಮಸ್ತ್ ಬೇಲೆ ಮಲ್ತದೇರು ನಾನಂಚು ಒಂಚೂರು ಇತ್ತನೇನ್ಲ ಖಂಡಿತವಾದಲ್ಲ ಈ ಬಾಗಡ್ ಕೆಲಸ ಆಪುನಂಚಿತ್ತನ ಬೇಲೆನ್ ನಮ್ಮ ಮಲ್ಪ ಪನೊಂದು ನನ್ನ ದುಂಬುಗ್ಲ ನಿಕ್ಲು ಮಾತಿರ್ಲ ನಮಕ್ ಸಹಕಾರ ಕೊರಡು ಪಂಡದು ಎನ್ನ ರಡ್ಡು ಪಾತೆರನ್ನು ಮುತ್ತು ಇಂದು ತನ್ನರ್ದು ಒರಿಯರ್ದ ಆಯ್ನ ಬೇಲೆ ಆತು ನಿಕುಲು ತನ್ನನ್ನು ಗೆಂದಾದರು ಅಂಚಾದು ಈ ತಾದಿ ಸರಿಮನ್ ಪೆರ ಎಲ್ಲರದು ಸಾಧ್ಯ ಆಂಡು ಪಂಡದು ತೆರಿಪಾಯಿನ ಸ್ಥಳೀಯ ಸದಸ್ಯರು ಉದಯಕುಮಾರ್ ಶೆಟ್ಟಿ ಸೊಲ್ಲೆಂಜೀರ್ ಕಾಮಗಾರಿಗೆ ಸಹಕಾರ ಕೊರನ ಮಾತೆರೆಗಳ ಸೊಲ್ಮೆ ಸಂದಾಯರು. 7ನೇ ವಾರ್ಡ್ದ ಮಾತಾ ನಾಗರಿಕರಿಗೆ ಎನ್ನ ಅಭಿನಂದನೆಗಳು. ಎಂಕಿ ಈ ಕೆಲಸ ಮಲ್ಪರೆ ನಿಕುಲು ಪ್ರೇರಣೆ ದಯಪಂಡ ಏನನ್ನು ಗೆಂದದ ಕೋರ್ನೆ ನಿಕುಲು ಗೆಂದದ ಕೋರ್ನೆಟ್ ಯಾನು ಕೆಲಸ ಮಂತಂದ್ರೆ ಏನಡ್ದಾದ ನಿಕ್ಲಡ್ದಾದ ಕೆಲಸ ಆತೀನಿ ಅಂಚದು ಬುಲಂಗ ಈ ಬಕ್ಕ ಈ ಬೇಲೆಗಳಂಚನೆ ಸಹಕಾರ ಕೊಡ್ತಾರೆ ಐಕ್ಲ ನಿಕ್ಲಿಗ್ಲ ಧನ್ಯವಾದವನ್ನು ಪಡೊಂದು ಎನ್ನ ಪದರಂತ. ಬಿಜೆಪಿ ಪಕ್ಷದ ಆಡಳಿತಾಡು ಕೋಟೆಕಾರ್ ಪಟ್ಟಣ ಪಂಚಾಯತದ ನಿರಂತರ ಅಭಿವೃದ್ಧಿದ ಬೇಲೆಲು ಆವೊಂದುಂಡು ಪಂಡದು ಬಿಜೆಪಿ ಕುಡ್ಲ ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಸೋವರು ತೆರಿಪಾಯರು. ಕೋಟೆಕಾರ್ ಪಟ್ಟಣ ಪಂಚಾಯತಿನ ವ್ಯಾಪ್ತಿಗೆ ಬರತಕ್ಕಂಥ 7ನೇ ವಾರ್ಡ್ನಲ್ಲಿ ಈ ಅಭಿವೃದ್ಧಿ ಕಾರ್ಯವನ್ನು ಮುಂದುವರಿಸ್ತಕ್ಕಂಥ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದಂಥ ಉದಯಕುಮಾರ್ ಶೆಟ್ಟಿಯವರ ಒಂದು ಪಟ್ಟಣ ಪಂಚಾಯತ್ ನಿಧಿಯ ಅನುದಾನದಿಂದ ಇವತ್ತು 5 ಲಕ್ಷದ ಈ ಕಾಂಕ್ರೀಟ್ ರಸ್ತೆ ಕಾರ್ಯಕ್ರಮ ಅನುದಾನವನ್ನು ಕೊಟ್ಟಿದ್ದಾರೆ. ಈ ಕೋಟೆಕಾರ್ ಪಟ್ಟಣ ಪಂಚಾಯತಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರನ ಗತ್ತಿಗೆ ನೀಡಿದ ನಂತರ
ಇಡೀ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದಕ್ಕೆ ನಮ್ಮ ಅಧ್ಯಕ್ಷರಾದಂಥ ದಿವ್ಯ ಸತೀಶ್ ಶೆಟ್ಟಿ ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ. ಈ ಹಿಂದಿನ ಟರ್ಮಲ್ಲಿ ಕೂಡ ನಮ್ಮ ಉದಯಕುಮಾರ್ ಶೆಟ್ಟಿ ಅವರು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ ಜನ ಅವರನ್ನು ಆಶೀರ್ವಾದ ಮಾಡಿದರು. ಈ ಬಾರಿ ಕೂಡ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಚುಕ್ಕಾಣಿ ಹಿಡಿದ ನಂತರ ಬಹಳ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಮುಂದೆ ಕೂಡ ಜನರ ಆಶಯದಂತೆ ಜನರ ಸಮಸ್ಯೆಗೆ ಸ್ಪಂದನೆ ಕೊಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಆದಂಥ ದಿವ್ಯ ಸತೀಶ್ ಶೆಟ್ಟಿ ಹಾಗೆ ಸ್ಥಳೀಯ ಕೌನ್ಸಿಲರ್ ಆದಂಥ ಉದಯಕುಮಾರ್ ಶೆಟ್ಟಿ ಅವರು ಮಾಡ್ತಾರೆ. ಜನ ಇವತ್ತು ಏನನ್ನು ನಿರೀಕ್ಷೆ ಮಾಡ್ತಾರೆ ಕೋಟೆಕಾರಲ್ಲಿ ಅದನ್ನು ನಾವು ಮಾಡಿಯೇ ತೀರಿಸುವೆ ಅನ್ನೋಂಥ ದೃಷ್ಟಿಕೋನದಲ್ಲಿ ನಮ್ಮ ಆಡಳಿತವನ್ನು ನಾವು ನೀಡ್ತಿದ್ದಾರೆ. ಅದಕ್ಕೆ ಜನರ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಕೂಡಲೇ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಸ್ಥಳೀಯ ಕೌನ್ಸಿಲರ್ ಅವರ ತಿಳಿಸಿದಾಗ ಖಂಡಿತ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಇಲ್ಲಿಯ ಕೌನ್ಸಿಲರ್ ಆದಂಥ ಉದಯಕುಮಾರ್ ಶೆಟ್ಟಿ ಅವರಿಗೆ ಕೂಡ ಈ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸಹಕಾರ ಕೊಟ್ಟಿದ್ದಂಥ ದಿವ್ಯ ಸತೀಶ್ ಶೆಟ್ಟಿ ಅವರಿಗೆ ಕೂಡ ಅಧ್ಯಕ್ಷರಾದ ದಿವ್ಯ ಸತೀಶ್ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದವನ್ನು ಹೇಳುತ್ತಾ ಮುಂದೆ ಕೂಡ ನಿಮಗೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡುವಂಥ ಒಂದು ಶಕ್ತಿಯನ್ನು ಆ ದೇವರು ನಿಮಗೆ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜಯ ಶ್ರೀ. ಬಿಜೆಪಿದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಯಶವಂತ್ ಆಳ್ವ, ಕುಡ್ಲ ಮಂಡಲ ಸಾಮಾಜಿಕ ಜಾಲತಾಣ ಸಂಚಾಲಕರು ಗಣೇಶ್ ಭಂಡಾರಿ ನಡಾರ್, ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಪ್ರಮುಖರು ದೇವೀಶ್ ಪೂಜಾರಿ, ಕೊಂಡಾಣ ಶಕ್ತಿ ಕೇಂದ್ರದ ಪ್ರಮುಖರು ನಿತಿನ್ ಪೂಜಾರಿ, ಕೋಟೆಕಾರ್ ಪಟ್ಟಣ ಪಂಚಾಯತ್ದ ಕೌನ್ಸಿಲರ್ ನಕಲು ರಾಘವ ಗಟ್ಟಿ, ಅನಿತಾ, ಸ್ಥಳೀಯ ಪ್ರಮುಖರು ವಸಂತ್ ರೈ, ಚಂದ್ರಶೇಖರ್ ಹೆನ್ನಾಲ್, ಸುಧಾಕರ್ ಕುಂಪಳ, ನಾರಾಯಣ ಪುಂಜ, ಉಮಾನಾಥ್ ಶೆಟ್ಟಿ, ವೆಂಕಪ್ಪ ಸುಳ್ಳಂಜೀರ್, ವಿಜಯನ್, ಫ್ರಾನ್ಸಿಸ್ ಡಿಸೋಜ ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತರು. ಪರಿಸರದ ಪ್ರಮುಖರು ಜಯಂತ್ ಸಂಕೋಳಿಗೆ ಸಭೆ ಸುಧಾರ್ಥ ಕೊರಿಯರು.